ಮಂಗಳೂರು ಕೂಳೂರು ಸೇತುವೆ ಬಳಿಯ ತಣ್ಣೀರುಬಾವಿ ಕ್ರಾಸ್ನ ಸಮೃದ್ಧಿ ವಾಟರ್ ಸ್ಪೋರ್ಟ್ಸ್ನಲ್ಲಿ ವಾರಿಯರ್ಸ್ ಸ್ಪೋರ್ಟ್ಸ್ ಟ್ರೇಡಿಂಗ್ ಮತ್ತು ವಿ4 ನ್ಯೂಸ್ ಕರ್ನಾಟಕ ವಿ4 ಸ್ಟ್ರೀಮ್ ಸಹಯೋಗದಲ್ಲಿ ಕುಡ್ಲ ಕಾರ್ನಿವಾಲ್ ಎಂಬ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿತು. ಮಂಗಳೂರು ಕೂಳೂರು ಸೇತುವೆ ಬಳಿಯ ತಣ್ಣೀರುಬಾವಿ ಕ್ರಾಸ್ನ ಸಮೃದ್ಧಿ ವಾಟರ್ ಸ್ಪೋರ್ಟ್ಸ್ನಲ್ಲಿ ವಾರಿಯರ್ಸ್ ಸ್ಪೋರ್ಟ್ಸ್ ಟ್ರೇಡಿಂಗ್ ವಿ4 ನ್ಯೂಸ್ ಕರ್ನಾಟಕ ಸಹಯೋಗದಲ್ಲಿ ಕುಡ್ಲ ಕಾರ್ನಿವಾಲ್ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಪವರ್ಡ್ ಬೈ ಟಿಕೆ ಅಸೋಸಿಯೇಷನ್ ಬಿಯಾಂಗ್ ವಾರಿಯರ್ಸ್ ಕ್ರಿಕೆಟ್ ಕ್ಲಬ್ ಕತಾರ್ ಸಹಯೋಗದಲ್ಲಿ ಕುಡ್ಲ ಕಾರ್ನಿವಾಲ್ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಾರ್ಯಕ್ರಮಕ್ಕೆ ಸಮಾಜ ಸೇವಕ ಮಹಾಬಲ ಪೂಜಾರಿಯವರು ಚಾಲನೆಯನ್ನ ನೀಡಿದರು. ಕುಸುಮ ಕುಶಾಲ್ ಪೂಜಾರಿ, ಶಿವಕುಮಾರ್ ಪೈಲೂರು, ಪುಷ್ಪಲತಾ, ಶಿವಕುಮಾರ್, ತಾಜ್ ಸೇರಿದಂತೆ ಮತ್ತಿತರರು ಈ ವೇಳೆ ಭಾಗಿಯಾಗಿದ್ರು. ವಿಶೇಷ ಆಕರ್ಷಣೆಯುಳ್ಳ ದೋಣಿಗಳು, ನೋಡಲು ಸುಂದರವಾದ ಕಲಾಕೃತಿಗಳು, ನದಿಯ ಹಿನ್ನೀರಿನ ಸೊಬಗು ಹೀಗೆ ವಿಶೇಷ ಆಕರ್ಷಣೆಗಳನ್ನಿಟ್ಟುಕೊಂಡು ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಜನ ಆಗಮಿಸುತ್ತಿದ್ದಾರೆ. ಇದರಲ್ಲಿ ಬೋಟಿಂಗ್, ಕಾಂಪಿಟಿಷನ್, ಬಿಜ್, ಡಾನ್ಸ್, ಫನ್, ಫುಡ್, ಗೇಮ್ಸ್, ಸ್ಟಾಲ್, ಸೆಲ್ಫಿ ಸೇರಿದಂತೆ ಇನ್ನಿತರ ಗೇಮ್ ಶೋಗಳು ಕೂಡ ಈ ಕಾರ್ನಿವಾಲ್ನಲ್ಲಿ ನಡೆಯುತ್ತಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.